ಜನಾರ್ದನ ಪೂಜಾರಿ ಅವರ ಸಾಲ ಮೇಳದ ಪರಿಕಲ್ಪನೆಯನ್ನ ಸರ್ಕಾರ ಅರ್ಥ ಮಾಡಿಕೊಂಡು ಕಾರ್ಯಾಚರಣೆ ಮಾಡಬೇಕಾಗಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಬಂಟ್ವಾಳದಲ್ಲಿ ಕೇಂದ್ರದ ಮಾಜಿ ಸಚಿವ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಜನಾರ್ದನ ಪೂಜಾರಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಂತಹ ಅವರು ಪೂಜಾರಿಯವರ ಆಶೀರ್ವಾದವನ್ನ ಪಡೆದು ಮಾತುಕತೆಯನ್ನ ನಡೆಸಿದರು. ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರೂ ಆಗಿದ್ದ ಬಿ ಜನಾರ್ದನ ಪೂಜಾರಿಯವರ ಆಶೀರ್ವಾದ ಪಡೆದಿದ್ದು ಅವರ ಮಾರ್ಗದರ್ಶನವನ್ನ ಪಡೆದಿದ್ದೇನೆ. ಅವರಂತಹ ಹಿರಿಯ ನಾಯಕರ ಕೈ ಕೆಳಗೆ ಕೆಲಸ ಮಾಡಿದ್ದೇವೆ ಅಂತ ಹೇಳಿದ ಅವರು ಪೂಜಾರಿಯವರು ದೇಶದ ಬಡ ಜನರಿಗೆ ಸಲ್ಲಿಸಿದಂತಹ ಸೇವೆ ಸ್ಮರಣಾರ್ಹ. ಇತಿಹಾಸವನ್ನ ಯಾರೂ ಕೂಡ ಅಳಿಸೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಸರ್ಕಾರ ಜನಾರ್ದನ ಪೂಜಾರಿ ಅವರ ಕಾನ್ಸೆಪ್ಟ್ಗಳನ್ನ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು, ನಮಗಧ್ಯಕ್ಷರಾಗಿದ್ದರು, ನಮಗೆಲ್ಲ ಆದರ್ಶ ವ್ಯಕ್ತಿ. ಅವರ ಆಶೀರ್ವಾದ ಪಡಲಿಕ್ಕೆ ಅವ್ರನ್ನ ಆಸ್ಕರ್ ಫಾಂಡಿಸ್ ಅವರು 2 ಬಾರಿ ಕೆಪಿಸಿಸಿ ಅಧ್ಯಕ್ಷಗಳಾಗಿದ್ದರು. ಅವ್ರನ್ನ ಭೇಟಿ ಮಾಡಿ ನಾನು ಸಲೀಮ್ರವರು ಇವತ್ತು ಅವ್ರ ಕೈ ಕೆಳಗೆ ನಾವೆಲ್ಲ ಕೆಲಸ ಮಾಡಿದ್ದೇವೆ. ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಮಾರ್ಗದರ್ಶನ ಪಡೆದು ಆಶೀರ್ವಾದ ಪಡಲಿಕ್ಕೋಸ್ಕರ ಮಾಡಿದ್ದೇವೆ. ನನಗೆ ಭಾಳ ಸಂತೋಷ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್, ಶಾಸಕ ಯುಟಿ ಖಾದರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಮಾಜಿ ಸಚಿವರಾದ ಬಿ ರಮಾನಾಥ್ ರೈ ಮತ್ತಿತರರು ಹಾಜರಿದ್ದರು.